ಸುಳ್ಯದ ಜಟ್ಟಿಪಳ್ಳ ಹಯಾತುಲ್ ಇಸ್ಲಾಂ ಕಮಿಟಿ ಆಶ್ರಯದಲ್ಲಿ ನಡೆಸಿಕೊಂಡು ಬರುತ್ತಿರುವ ಮಾಸಿಕ ಜಲಾಲಿಯಾ ರಾತೀಬ್ ಇದರ ವಾರ್ಷಿಕ ದಿಕ್ರ್ ಮತ್ತು ದುವಾ ಮಜ್ಲಿಸ್ ಕಾರ್ಯಕ್ರಮವು ಫೆಬ್ರವರಿ 10ರಂದು ಜಟ್ಟಿಪಳ್ಳ ಹಯಾತುಲ್ ಇಸ್ಲಾಂ ಮದ್ರಸಾ ಸಭಾಂಗಣದಲ್ಲಿ ನಡೆಯಲಿದೆ ಎಂದು ಕಮಿಟಿಯ ಮಾಜಿ ಅಧ್ಯಕ್ಷ ಹಾಗೂ ಸಂಘಟಕ ಶರೀಫ್ ಜಟ್ಟಿಪಳ್ಳ ಹೇಳಿದರು. ಈ ಸಂದರ್ಭದಲ್ಲಿ ಮಾತನಾಡಿರುವ ಅವರು, ಜಟ್ಟಿಪಳ್ಳ ಪರಿಸರದ ಜನತೆಗೆ ಜಲಾಲಿಯಾ ರಾತೀಬ್ ಒಂದು ಔಷಧಿ ರೂಪದಲ್ಲಿ ಕಾರ್ಯನಿರ್ವಹಿಸುವಂತಹ ಆಧ್ಯಾತ್ಮಿಕ ಸಂಗಮವಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಪ್ರತಿ ತಿಂಗಳು ಈ ಕಾರ್ಯಕ್ರಮವನ್ನು ನಡೆಸುತ್ತಾ ಬರುತ್ತಿದ್ದು, ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ವಾರ್ಷಿಕ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಲು ಸಂಘಟನೆಯ ವತಿಯಿಂದ ತೀರ್ಮಾನ ಕೈಗೊಂಡಿದ್ದೇವೆ. ಈ ಕಾರ್ಯಕ್ರಮದ ನೇತೃತ್ವವನ್ನು ಅಲ್ಹಾಜ್ ಅಸಯ್ಯದ್ ತಹಪರ್ ಸ್ವಾದಿಕ್ ತಂಗಳ್ ಅವರು ನಿರ್ವಹಿಸಲಿದ್ದು, ಅಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅಸಯ್ಯದ್ ಕುಂಞಿ ಕೋಯ ಸಯ್ಯದಿ ತಂಗಳ್ ಅವರು ಉದ್ಘಾಟಿಸಲಿದ್ದಾರೆ ಎಂದರು. ಒಂದು ದಿವಸ ಬಹಳ ವಿಜೃಂಭಣೆಯಿಂದ ಜಟ್ಟಿಪಳ್ಳದಲ್ಲಿ ನಡೆಸುವಂತಹ ಕಾರ್ಯಕ್ರಮ ಜಲಾಲಿಯಾ ರಾತೀಬ್ರ ವಾರ್ಷಿಕ. ಅದನ್ನು ಸೈಯದ್ ಜಾಫರ್ ಸಾದಿಕ್ ತಂಗಳ್ ಕುಂಬೋಲ್ ತಂಗಳವರ ನೇತೃತ್ವದಲ್ಲಿ ಅದು ಸ್ಥಾಪಿಸಿ ಪ್ರತಿ ವರ್ಷ ಕುಂಬೋಲ್ ತಂಗಳವರು ಬಂದು ಈ ವಾರ್ಷಿಕ ಕಾರ್ಯಕ್ರಮಕ್ಕೆ ನೇತೃತ್ವ ನೀಡಿ ಬಹಳ ಒಂದು 3,000ರಷ್ಟು ಜನರು ಸೇರುವಂತಹ ಈ ಕಾರ್ಯಕ್ರಮ ಫೆಬ್ರವರಿ 10 ಸೋಮವಾರ ರಾತ್ರಿ ಜಟ್ಟಿಪಳ್ಳ ಮದ್ರಸಾ ಸಭಾಂಗಣದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮವನ್ನು ಸೈಯದ್ ಕುಂಞಿ ಕೋಯ ತಂಗಳವರು ಉದ್ಘಾಟಿಸಲಿದ್ದಾರೆ. ಅದೇ ರೀತಿ ನೇತೃತ್ವವನ್ನು ನಮ್ಮ ಅಲ್ಲಿಯ ಅಧ್ಯಾಪಕರುಗಳಂತ ಲತೀಫ್ ಸಕ್ಕಾಫಿ ಮತ್ತು ಸಿರಾಜ್ ಸೈಯದ್ ಅವರು ಉಪಸ್ಥಿತರಿರ್ತಾರೆ. ಅದೇ ರೀತಿ ನಮ್ಮ ಜಟ್ಟಿಪಳ್ಳಕ್ಕೆ ಕೇಂದ್ರ ಮಸೀದಿ ಅಂತೇಳಿ ಗಾಂಧಿನಗರ ಜುಮಾ ಮಸೀದಿ ಮತ್ತು ಮೊಗರ್ಪಣೆ ಜುಮಾ ಮಸೀದಿ ಇದೆ. ಅಲ್ಲಿಯ ಅಧ್ಯಕ್ಷರುಗಳು ಮತ್ತು ಅಲ್ಲಿಯ ಖತೀಬರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದೇ ರೀತಿ ಸಾಮಾಜಿಕ, ರಾಜಕೀಯ ಮತ್ತು ಇನ್ನಿತರ ನಾಯಕರುಗಳು ಈ ಕಾರ್ಯಕ್ರಮದಲ್ಲಿ. ಮಾಜಿ ಅಧ್ಯಕ್ಷ ರಶೀದ್ ಜಟ್ಟಿಪಳ್ಳ ಮಾತನಾಡಿ, ಈ ಒಂದು ಮಜ್ಲಿಸ್ ಕಾರ್ಯಕ್ರಮಕ್ಕೆ ಊರಿನಲ್ಲಿ ಜಾತಿ ಮತ ಮರೆತು ಜನರು ಸಹಕಾರ ನೀಡುತ್ತಾರೆ. ಅಲ್ಲದೆ ಈ ಒಂದು ಕಾರ್ಯಕ್ರಮದಿಂದಾಗಿ ಊರಿನಲ್ಲಿ ಸೌಹಾರ್ದತೆಯ ವಾತಾವರಣವೂ ಕೂಡ ನಮ್ಮಲ್ಲಿ ಕಂಡುಬರುತ್ತದೆ. ಆದ್ದರಿಂದ ಈ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿಗೊಳಿಸುವಂತೆ ಅವರು ವಿನಂತಿಸಿಕೊಂಡರು. ಮಸೀದಿಯಲ್ಲಿ ನಡೆಸಿಕೊಂಡು ಬರುವಂತಹ ಜಲಾಲಿಯಾ ದಿಕ್ರ್ ದುಆ ಆತ್ಮೀಯ ಸಂಗಮ ಇದರ ವಾರ್ಷಿಕ ಕಾರ್ಯಕ್ರಮವು ಇದೇ ಬರುವ ಫೆಬ್ರವರಿ 10 ಸೋಮವಾರ ಸಂಜೆ 7ರಿಂದ ಬಹುಜ್ಞರಾದ ಜಾಫರ್ ಸಾದಿಕ್ ಕುಂಬೋಲ್ ಅವರ ನೇತೃತ್ವದಲ್ಲಿ ಶ್ರದ್ಧಾಪೂರ್ವಕ ಭಕ್ತಿಪೂರ್ವಕವಾಗಿ ನಡೆಯಲಿದೆ. ಅದರ ಪ್ರಚಾರಾರ್ಥವಾಗಿ ಪತ್ರಿಕಾಗೋಷ್ಠಿ ಮೂಲಕ ಈಗಾಗಲೇ ನಾವು ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಅಬ್ದುಲ್ ಲತೀಫ್ ಸಕಾಫಿ ಗೂನಡ್ಕ, ಕಮಿಟಿಯ ಅಧ್ಯಕ್ಷರಾದ ಬಶೀರ್ ಬಾಳೆಮಕ್ಕಿ, ಪ್ರಧಾನ ಕಾರ್ಯದರ್ಶಿ ಫೈಜಲ್, ಮಾಜಿ ಅಧ್ಯಕ್ಷರುಗಳಾದ ಎನ್ಎ ಅಬ್ದುಲ್ಲಾ, ಹಾಜಿ ವಿಕೆ ಅಬುಬಕ್ಕರ್, ಜಲಾಲಿಯಾ ಮಜ್ಲಿಸ್ ಉಸ್ತುವಾರಿ ತಾಜುದ್ದೀನ್ ಎಂಎಸ್ ಉಪಸ್ಥಿತರಿದ್ದರು. ಪುಷ್ಪರಾಜ್ ಶೆಟ್ಟಿ, ವಿ4 ನ್ಯೂಸ್, ಸುಳ್ಯ.